ವಕ್ಫ್ ಬೋರ್ಡ್ ಅವಾಂತರ ಖಂಡಿಸಿ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಮಂಡಲ ವತಿಯಿಂದ ಕಾಪುಪೇಟೆಯಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಯಿತು. ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಕಾಪು ಶಾಸಕ ಗುರ್ಮೆ ಸುರೇಶ್ ಶೆಟ್ಟಿ, ರಾಜ್ಯ ಸರ್ಕಾರದಿಂದ ನೂರಾರು ಗೊಂದಲ ತೊಂದರೆಗಳನ್ನು ಜನರು ಎದುರಿಸುತ್ತಿದ್ದಾರೆ. ಅಭಿವೃದ್ಧಿ ಕಾರ್ಯಗಳು ಶೂನ್ಯವಾಗಿದೆ. ಇದರ ನಡುವೆ ವಕ್ಫ್ ಸಚಿವರು ಹುಚ್ಚಾಟಕ್ಕೆ ಕೈ ಹಾಕಿ ರಾಜ್ಯದ ಜನತೆಯನ್ನು ಮುಜುಗರಗೊಳ್ಳುವಂತೆ ಮಾಡಿತು. ನಾವು ಉಗ್ರವಾಗಿ ಖಂಡಿಸುತ್ತೇವೆ ಎಂದು ಹೇಳಿದ್ದಾರೆ. ಕಾಪುಪೇಟೆಯಿಂದ ಕಾಪು ತಹಶೀಲ್ದಾರ್ ಕಚೇರಿವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಯಿತು. ಬಳಿಕ ಉಪ ತಹಶೀಲ್ದಾರ್ ಮೂಲಕ ಜಿಲ್ಲಾಧಿಕಾರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಈ ಸಂದರ್ಭ ಮಾಜಿ ಶಾಸಕ ಲಾಲಾಜಿ ಆರ್ ಮೆಂಡನ್, ಕಾಪು ಮಂಡಲ ಅಧ್ಯಕ್ಷ ಜಿತೇಂದ್ರ ಶೆಟ್ಟಿ, ಸುಪ್ರಸಾದ್ ಶೆಟ್ಟಿ ಉಪಸ್ಥಿತರಿದ್ದರು. ನಾವು ರಸ್ತೆಗೆ ಇಳಿತಕ್ಕಂತ ಅನಿವಾರ್ಯತೆ ಈ ಪಕ್ಷಕ್ಕೆ ಬಂದು ಒದಗಿದೆ. ವಿಚಿತ್ರ ಅಂತ ಹೇಳಿದ್ರೆ, ನಮ್ಮ ತಾತ, ನಮ್ಮ ಮುತ್ತಾತ, ನಮ್ಮ ಮಕ್ಕಳು, ನಮ್ಮ ಮರಿ ಮಕ್ಕಳು ಚೆನ್ನಾಗಿ ಬದುಕಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಆಸ್ತಿಯನ್ನು ನಮಗೆ ಮಾರಿಟ್ಟು ಹೋಗ್ತಾರೆ. ನಮ್ಮ ಹಿರಿಯರು ಮಠ ಮಂದಿರಗಳು ಮಾಡ್ತಾರೆ. ಆದ್ರೆ ಇವತ್ತು ಬೆಳಗಿನ ಉದಯವಾಣಿ ಪತ್ರಿಕೆ ನೀವು ನೋಡಿದಾಗ ಸುಮಾರು 23 ಜನ ಶಾಸಕರು ಹೈಕಮಾಂಡ್ಗೆ ಜಮೀರ್ ಅವರ ಬಗ್ಗೆ ನೂರಾರು ಗೊಂದಲಗಳು, ನೂರಾರು ತೊಂದರೆಗಳು, ಯಾವುದೇ ಅಭಿವೃದ್ಧಿ ಕಾರ್ಯ ಇಲ್ಲ, ಅದರ ನಡುವೆ ಈ ಮನುಷ್ಯ ಈ ರೀತಿ ಉಚ್ಚಾಟಕ್ಕೆ ಕೈ ಹಾಕ್ತಾರೆ ಅಂತ ಹೇಳಿದ್ರೆ ಇದನ್ನ ಖಂಡಿತವಾಗಿಯೂ ನಾವು ಉಗ್ರ ಶಬ್ದಗಳಿಂದ ಖಂಡಿಸಬೇಕಾಗ್ತದೆ. ರಾಜ್ಯದಲ್ಲೇ